ಕರ್ನಾಫೆಕ್ಸ್ 2019 ರಾಜ್ಯ ಮಟ್ಟದ ಅಂಚೆ ಚೀಟಿ ಪ್ರದರ್ಶನಕ್ಕೆ ಮಂಗಳೂರಿನ ಎಂಜಿ ರೋಡ್ನಲ್ಲಿರುವ ಡಾಕ್ಟರ್ ಟಿಎಂಎ ಪೈ ಕನ್ವೆನ್ಷನಲ್ ಸೆಂಟರ್ನಲ್ಲಿ ಚಾಲನೆ ನೀಡಲಾಯಿತು. ಇಂದಿನಿಂದ 4 ದಿನಗಳ ಕಾಲ ಅಂಚೆ ಚೀಟಿ ಪ್ರದರ್ಶನ ನಡೆಯಲಿದೆ. ಹವ್ಯಾಸಗಳ ರಾಜ ಎಂದು ಕರೆಯಲ್ಪಡುವ ಫಿಲಾಟೆಲಿ ನಿಜಕ್ಕೂ ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ. ಸ್ಟ್ಯಾಂಪ್ ಸಂಗ್ರಹವು ಇಂದು ವಿಶ್ವದ ಅತ್ಯಂತ ಜನಪ್ರಿಯ ಹವ್ಯಾಸಗಳಲ್ಲಿ ಒಂದಾಗಿದೆ. ಫಿಲಾಟೆಲಿ ಅಂಚೆ ಚೀಟಿಗಳ ಮತ್ತು ಅಂಚೆ ಇತಿಹಾಸ ಸಂಬಂಧಿತ ವಸ್ತುಗಳ ಅಧ್ಯಯನವಾಗಿದೆ. ಈ ಅಂಚೆ ಚೀಟಿಗಳ ಪ್ರದರ್ಶನ ಇಂದಿನಿಂದ ಅಕ್ಟೋಬರ್ 15ರವರೆಗೆ ನಡೆಯಲಿದೆ. ಈ ಬಗ್ಗೆ ಮಾತನಾಡಿದ ಅಂಚೆ ಇಲಾಖೆಯ ಕರ್ನಾಟಕ ವಲಯದ ಮುಖ್ಯಸ್ಥರಾದ ಡಾ ಚಾರ್ಲ್ಸ್ ಲೋಬೋ ಅವರು, ಮಂಗಳೂರಿನಲ್ಲಿ ರಾಜ್ಯಮಟ್ಟದ ಅಂಚೆ ಚೀಟಿಗಳ ಪ್ರದರ್ಶನವು 4 ದಿನಗಳ ಕಾಲ ನಡೆಯಲಿದ್ದು, ವಿವಿಧ ಅಂಚೆ ಲಕೋಟೆಗಳನ್ನು ಬಿಡುಗಡೆ ಮಾಡಲಿದ್ದೇವೆ. ಮುಖ್ಯವಾಗಿ ಈ ಭಾಗದ ವಿಶೇಷ ವ್ಯಕ್ತಿಗಳ ಮತ್ತು ವಿಶೇಷ ವಸ್ತುಗಳ ಬಗ್ಗೆ ಅಂಚೆ ಲಕೋಟೆಗಳನ್ನು ಬಿಡುಗಡೆ ಮಾಡಲಾಗುವುದು ಅಂತ ತಿಳಿಸಿದರು. ಇವತ್ತು ಅಕ್ಟೋಬರ್ 12ರಂದು ಕರ್ನಾಟಕ ರಾಜ್ಯ ಮಟ್ಟದ ಅಂಚೆ ಚೀಟಿ ಪ್ರದರ್ಶನವನ್ನು ಇಲ್ಲಿ ಮಂಗಳೂರಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಇದು 4 ದಿನಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ರೀತಿಯ ಅಂಚೆ ಲಕೋಟೆಗಳನ್ನು, ವಿಶೇಷ ಅಂಚೆ ಲಕೋಟೆಗಳನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಭಾಗದ ವಿಶೇಷ ವ್ಯಕ್ತಿಗಳ ಮತ್ತು ವಿಶೇಷ ವಸ್ತುಗಳ ಮೇಲೆ ಅಂಚೆ ಲಕೋಟೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಒಟ್ಟು 4 ದಿನಗಳ ಕಾಲ ನಡೆಯಲಿರುವ ಅಂಚೆ ಚೀಟಿ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅಂಚೆ ಲಕೋಟೆಗಳ ಬಿಡುಗಡೆ, ಅಂತಿಮ ಸುತ್ತಿನ ರಸಪ್ರಶ್ನೆ ಸ್ಪರ್ಧೆ, ಕಾರ್ಯಾಗಾರ ನಡೆಯಲಿವೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.